ಭಾರತದ ಪ್ರಖ್ಯಾತ ದ್ವಿಚಕ್ರ ವಾಹನ ತಯಾರಿಕಾ ಸಂಸ್ಥೆಯ ಪ್ರತಿಷ್ಠಿತ ಸ್ಕೂಟರ್ ಸುಜುಕಿ ಡೀಲರ್ನ ಸುಜುಕಿ ಬರ್ಗ್ ಮ್ಯಾನ್ ದ್ವಿಚಕ್ರ ವಾಹನವು ಮಂಗಳೂರಿನ ಎಆರ್ಡಿಯ ಶ್ರೀ ಅನಕ ಸುಜುಕಿ ಶೋರೂಂನಲ್ಲಿ ಅದ್ದೂರಿಯಾಗಿ ಬಿಡುಗಡೆಗೊಳಿಸಲಾಯಿತು. ದೇಶದಲ್ಲೇ ಈಗಾಗಲೇ ದ್ವಿಚಕ್ರ ವಾಹನ ಖರೀದಿ ಹಾಗೂ ಮಾರಾಟದಲ್ಲಿ ಹೆಗ್ಗಳಿಕೆ ಪಡೆದುಕೊಂಡಿರುವ ಸುಜುಕಿ ಇದೀಗ ಸುಜುಕಿ ಬರ್ಗ್ ಮ್ಯಾನ್ ಎಂಬ ದ್ವಿಚಕ್ರ ವಾಹನವನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ನಗರದ ಎಆರ್ಡಿಯಲ್ಲಿರುವ ಸುಜುಕಿ ಡೀಲರ್ ಶ್ರೀ ಅನಗ ಸುಜುಕಿ ಮಳಿಗೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಬಿಡುಗಡೆಯ ಸಂದರ್ಭದಲ್ಲಿ ಶ್ರೀ ಅನಗ ಸುಜುಕಿ ಸಂಸ್ಥೆಯ ಆಡಳಿತ ನಿರ್ದೇಶಕ ಸಾಂಬ ಶಿವರಾಮ್, ನಿರ್ದೇಶಕ ವೆಂಕಟ್ ಫಣಿ, ಸುಜುಕಿ ಸಂಸ್ಥೆಯ ರೀಜನಲ್ ಮ್ಯಾನೇಜರ್ ಸಂದೀಪ್, ಏರಿಯಾ ಮ್ಯಾನೇಜರ್ ಲೋಕೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಸ್ಕೂಟರ್ ಮೂಲಕ ಕನ್ಯಾಕುಮಾರಿಯಿಂದ ಲಡಾಖ್ನ ಕರಾದುಂಗಲ್ ವರೆಗೆ ಸ್ಕೂಟರ್ ಮೂಲಕ ಸಾಹಸ ಯಾತ್ರೆ ಮಾಡಿದ ಗಿರೀಶ್ ಹಾಗೂ ಸೂರಜ್ ಮತ್ತು ಉಡುಪಿಯಿಂದ ಬೈಕ್ ಮೂಲಕ 13,500 ಕಿಲೋಮೀಟರ್ ರೈಡ್ ಮಾಡಿದ ಮಂಗಳೂರಿನ ಸಚಿನ್ ಬಿಡುಗಡೆ ಸಂದರ್ಭದಲ್ಲಿ ಸಾಕ್ಷಿಯಾದ್ರು. ಸ್ಕೂಟರ್ನ ಪ್ರಥಮ ಗ್ರಾಹಕರಿಗೆ ಮುಖ್ಯ ಅತಿಥಿಗಳು ಕೀ ಹಸ್ತಾಂತರಿಸಿದ್ರು. ಇದೇ ವೇಳೆ ಕೇಕ್ ಕತ್ತರಿಸಲಾಯಿತು. ನಗರದ ಏರ್ಪೋರ್ಟ್ ರಸ್ತೆಯ ಎಆರ್ಡಿಯಲ್ಲಿರುವ ಶ್ರೀ ಅನಕ ಸುಜುಕಿಯಲ್ಲಿ ವಿಶಾಲ ಪಾರ್ಕಿಂಗ್, ಅತ್ಯಾಧುನಿಕ ಸೇವಾ ವಿಭಾಗವನ್ನ ಹೊಂದಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ದ್ವಿಚಕ್ರ ಮಾರಾಟ ಮಾಡಿದೆ. ಸುಜುಕಿ ದ್ವಿಚಕ್ರ ವಾಹನಗಳ ಮಾರಾಟದ ಬಳಿಕ ಗ್ರಾಹಕರಿಗೆ ಸೇವೆ ನೀಡಲು ಸಂಪೂರ್ಣ ಆಧುನಿಕ ಸಲಕರಣೆಗಳನ್ನು ಒಳಗೊಂಡ ಸೇವಾ ಘಟಕ, ಕಂಪನಿಯಿಂದ ತರಬೇತಿ ಪಡೆದ ತಾಂತ್ರಿಕ ಸಿಬ್ಬಂದಿ ವರ್ಗ, ಬಿಡಿಭಾಗಗಳ ವಿಭಾಗವನ್ನ ಹೊಂದಿದೆ. ವಿಶಾಲ ಮಾರಾಟ ಹಾಗೂ ಸೇವಾ ಮಳಿಗೆಯನ್ನ ಹೊಂದಿದ್ದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಗ್ರಾಹಕರ ಮೆಚ್ಚುಗೆ ಪಡೆದುಕೊಂಡಿದೆ. Every riders, every biker or everybody, every traveler would like to go there once in a lifetime. So last year we've been there on our SD routine in our Mangalore SD Club, and we thought, why can't we try on a scooter? So after 6 months of planning, we decided, me and Suraj on his 1968 Land Cruiser, and mine was 1982 Lambi. So we thought we would give a try to climb the Kardungla, which is the world's highest motorable all-weather road for the civilian. And there are some other passes which is only for military, and this is only for civilian. So which is in situation in Leh, Ladakh, which is 18,380 feet. ಐಷಾರಾಮಿ ವಿನ್ಯಾಸ, ಯುರೋಪಿಯನ್ ಡಿಸೈನ್, ಪ್ರೀಮಿಯಂ ಲುಕ್ ಹಾಗೂ ಆಧುನಿಕ ತಂತ್ರಜ್ಞಾನದಿಂದ ಕೂಡಿರುವ ಈ ಸ್ಕೂಟರ್ನಲ್ಲಿ ಸವಾರಿ ಹೊಸ ಅನುಭವ ನೀಡಲಿದೆ. ಎಲ್ಲಾ ವರ್ಗದ ಮಹಿಳೆ ಹಾಗೂ ಪುರುಷರಿಗೆ ಸೂಕ್ತವಾಗುವ ರೀತಿಯಲ್ಲಿ ಈ ಸ್ಕೂಟರ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಸಿಗ್ನೇಚರ್ ಮಸ್ಕ್ಯುಲರ್ ಡಿಸೈನ್ ಹೊಂದಿರುವ ಈ ಸ್ಕೂಟರ್ ದೊಡ್ಡ ಹಾಗೂ ಶಕ್ತಿಶಾಲಿ ಎಲ್ಇಡಿ ಹೆಡ್ ಲ್ಯಾಂಪ್ಗಳು, ಹಿಂಭಾಗದಲ್ಲೂ ಎಲ್ಇಡಿ ಲೈಟ್ಗಳನ್ನ ಅಳವಡಿಸಲಾಗಿದೆ. ಅಂತೆಯೇ ಇನ್ನಿತರ ಸೌಲಭ್ಯಗಳು ಈ ಸ್ಕೂಟರ್ನಲ್ಲಿದೆ. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.